ಗಣೇಶೋತ್ಸವದ ಈ ಮುಸ್ಸಂಜೆದ ಈ ಚೊಲ್ಲಘಟ್ಟದ ವೇದಿಕೆದ ಧಾರ್ಮಿಕ ಸಭಾ ಕಾರ್ಯಕ್ರಮ ಬೈದನಂಚಿನ ಪೂರ ಅತಿಥಿ ಗಣ್ಯರನ್ನು ಎದುಕೊಂಡೊಟ್ಟಿಗೆ ಇರಿತ ಈ ಪೊರ್ಲಘಟ್ಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಶ್ರೀ ಎ ಉಮೇಶ್ ಗಟ್ಟಿ ಹಲವಾರು ಗುತ್ತಿರನ್ನು ತಂದು ಅಂಚೆನೆ ಹಲವಾರು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ತನ್ನನ್ನು ತಾನು ತೊಡಗಿಸಿದೆ. ಪ್ರತಿ ಒಂದು ಕಾರ್ಯಕ್ರಮಗಳ ಮುತುವರ್ಜಿತ ತಂದು ಇತ್ತೆ ಉಪಲೆಕ್ಕ ನಿಯಂತ್ರಣಾಧಿಕಾರಿ ಮೆಸ್ಕಾಂ ಕಾರ್ಪೊರೇಟ್ ಕಚೇರಿ ಕುಡ್ಲಾಡಿ ಅಂಚೆನೆ ಇಂಡಿಯನ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಪಕ್ಕ ಇಂಡಿಯನ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ರಾಷ್ಟ್ರೀಯ ತೀರ್ಪುಗಾರರಾದ ಅಂಚೆನೆ ಅಧ್ಯಕ್ಷರು ಬಾಲಾಂಜನೇಯ ಜಿಮ್ ಮಂಗಳೂರು ಅಂಚೆನೆ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮುತಾಲಿಕೆಗಳು ಹಲವಾರು ಮುಖ್ಯ ಜವಾಬ್ದಾರಿಯಿಂದ ತಂದು ಅಂಚೆನೆ ಹಲವಾರು ಪ್ರಶಸ್ತಿ ಕೊಟ್ಟರು ಶ್ರೀಯುತ ಎ ಉಮೇಶ್ ಗಟ್ಟಿ. ನಮ್ಮ ಈ ಕಾರ್ಯಕ್ರಮಕ್ಕೂ ಕೇಳಲಿಕ್ಕನೆ ಬಾರಿ ಪೊರ್ಲರು ಒತ್ತೊಂದು ಈ ಪೊರ್ಲಘಟ್ಟದ ವೇದಿಕೆದ ದುರ್ಗವರ್ಮನಿಂದ ಶ್ರೀಯುತ ಉಮೇಶ್ ಗಟ್ಟಿ ಬೇರೆ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿ ಪರವಾದ ಅಂಚೆನೆ ಇಟ್ಲ ಪೂರೈನ ಪರವಾದ ಹೃತ್ಪೂರ್ವಕವಾದ ಅವರನ್ನು ಸ್ವಾಗತ ಮಾಡ್ತಾರೆ. ನನಗೆ ಸಮಿತಿದ ದುರ್ಗಾರೈನ ರಾಘವ ಗಟ್ಟಿ ಶಾಲುಪಾಡ್ದು ನೆನಪುದ ಕಾಣಿಕೆಲ್ಲ ಕೊಡ್ಬಂದು ಕೇಳೋದಿಲ್ಲ. ಅಂಚೆನೆ ನಮ್ಮ ವೇದಿಕೆ ರೂಪನ ಕೂಡರಿ ಮುಖ್ಯ ಭಿನ್ನರಾದ ಭಾಗವಹಿಸಿದಾರು ಎನ್ನ ಆತ್ಮೀಯರು ಅಂಚೆನೆ ಎಂಕಲ ಕೋಟಕಾರ ಪಟ್ಟಣ ಪಂಚಾಯತ್ 10ನೇ ವಾರ್ಡ್ದ ಕೌನ್ಸಿಲರ್ಲ ಅದು ಪುನಃ ಶ್ರೀಯುತ ಹರೀಶ್ ರಾವ್ ಮಡ್ಯಾರು. ಶ್ರೀಯುತ ಹರೀಶ್ ರಾವ್ ಮಡ್ಯಾರು ಮೂಲತಃ ಕುಡ್ಲದಾರಲ್ಲ ಇಡೀ ಬರ್ತದ ಕೆಲವಾರು ವರ್ಷಗಳು ಸಾಮಾಜಿಕವಾದ ಅಂಚೆನೆ ಧಾರ್ಮಿಕವಾದ ಪ್ರತಿ ಒಂಜಿ ಜನತಲ ಪ್ರತಿ ಒಂಜಿ ಬಾಯಿಡ್ಲ ಹರೀಶ್ ರಾವ್ ಪಂಪನ ಉದಾಹರಣೆ ಕೇಂದ್ರಂಚಿನ ಹೆಚ್ಚಿನ ಕಲೆಗೆ ಕೋಟೆಕಾರ ಪಟ್ಟಣ ಪಂಚಾಯತಿ ವ್ಯಾಪ್ತಿದೆ ಹರೀಶ್ ರಾವ್ ಏರು ಪಂಪನ ಬಗ್ಗೆ ಹಲವಾರು ಜನಗಳಿಗೆ ಮನವರಿಕೆ ಆಗ್ತದೆ. ಪ್ರತಿ ಒಂಜಿ ಬಾಲ್ಯದಲ್ಲ ಬಾಲ್ಯ ಪೋಲ್ ಮಂತ್ರನಲ್ಲ ಬೇರೆ ಪ್ರತಿ ಒಂಜಿ ಜನಕ್ಕಲ ಸ್ಪಂದನ ಮಂತ್ರಂಚಿನ ವ್ಯಕ್ತಿ ಎನ್ನನೇ ವಾರ್ಡ್ ಹಿಡಿತದೆ ಎಂಕೆ ಗೊತ್ತುಂಡು ನಿರ್ನ ಸಾಮಾಜಿಕ ಕಲಕಲಿ ಹೆಚ್ಚಿನ ಜನಕಲೆಗೆ ವಾರಿತದ ಸ್ಪಂದನೆ ಕೊಡ್ತೇರು ಪಂಪನ ನಿರ್ನ ಮುರಣಿ ಪಂಚಾಯತಿ ಓಟು ఆయన ಹಿಡಿದು ಬೊಕ್ಕ ಇಂಚಿಪ್ಪ ಅಕಲು ಸಿಟ್ಟಿಂಗ್ ಆಯ್ತಿನಲ್ಲ ಬೇರೆ ಸ್ಪಂದನೆ ಇಂಚಿನ ಪಂಪನ ಯಾನ್ ಎನ್ನ ಕಣ್ಣಾರ ತೂಯಿನ ಶ್ರೀಯುತ ಹರೀಶ್ ರಾವ್ ಇನಿತ ಈ ಘನ ವೇದಿಕೆಗೆ ಮುಖ್ಯ ಅತಿಥಿಯಾದ ಭಾಗವಹಿಸಿದ್ದೇವೆ. ಬೇರೆಗೆಲ್ಲ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿ ಪರವಾದ ಅಂಚೆನೆ ನಮ್ಮ ಪೂರೈನ ಪರವಾದ ಹೃತ್ಪೂರ್ವಕವಾದ ಅರಣ್ಯ ಆದರಡು ಎದುಕೊಳ್ಳುವೆ. ನನಗೆ ಶ್ರೀ ಗಜಾನ ಮಿತ್ರ ಮಂಡಳಿ ಕೊಟ್ಟೆಕಾರನದ ಅಧ್ಯಕ್ಷರೈನ ಹರೀಶ್ ಗಟ್ಟಿ ಶಾಲಿ ಮಕ್ಕ ನೆನಪದ ಕಾಣಿಕೆ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ನೆನಪದ ಕಾಣಿಕೆ ಮಕ್ಕ ಶಾಲ್ ಗಟ್ಟಿಗೆ ಮನ್ಪನಾಗಲ್ಲ ಅರ್ಜುನ ರೆಸ್ಪಾಂಡೆಂಟ್ ಪಂಪನ ಎನ್ನ ಏರಿದಾರಿ ಅಂಚೆನೆ ಎನ್ನ ಒಡನಾಡಿ ಪ್ರತಿ ಒಂದು ವಿಷಯಗಳ ಸ್ಪಂದನ ಕೊರ್ಪಣಂಚಿನಾರು ಶ್ರೀಯುತ ಅರ್ಜುನ್ ಮಾಡೋದ್ರ ಬಗ್ಗೆ ಹೆಚ್ಚು ಪರವೊಂದಿಜ್ಜಿ ಭಜನಕರ್ತ ಮುಂಚೂಣಿ ನಾಯಕರಾದ
ಬೇರೆ ಕೆಲಸ ಮತ್ತೊಂದು ಬೇರೆಗಳ ನಮ್ಮ ಈ ಕಾರ್ಯಕ್ರಮಕ್ಕೂ ಬೈದರೆ ಬೇರೆಗಳ ಶ್ರೀ ವಿದ್ಯಾಗಣೇಶ್ವರ ಸಮಿತಿಯ ಪರವಾದ ಅಂತ ನಮ್ಮ ಪೂರೈನ ಪರವಾದ ಅರಣ್ಯ ರಪ್ಪುರವಾದ ಯಾನು ಎದ್ದುಕೊಂಡು ನನಗೆ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿದ ಗೌರವ ಅಧ್ಯಕ್ಷರನೇಟ ಒರಿಯೈನ ಗಣೇಶ್ ರಾವ್ ಬೇರೆ ಶಾಲುಬಕ ನೆನಪಿನ ಕಾಣಿಕೆ ಕೊದ್ದು ಅದರ ಸ್ವಾಗತವನ್ನು ಗೊತ್ತೇನದಿಲ್ಲ. ಅಂಚನೆ ವೇದಿಕೆಯ ಮುಖ್ಯ ಅತಿಥಿಗಳ ಅಂಚನೆ ಈ ಸಾಲದ ಈ ಸುಬ್ಬಣ್ಣಯ್ಯ ಸ್ಮಾರಕ ಈ ಜಾಗಕ್ಕೆ ಸಂಬಂಧಪಟ್ಟ ಶ್ರೀಯುತ ಶ್ರೀನಿವಾಸರಾವ್ ಚೆನ್ನೈ ಬೇರೆ ಸುಕುಮಾರ ಭಟ್ನ ಸಹೋದರಿ ಅಂಚೆನೆ ಸುಬ್ಬಣ್ಣಯ್ಯ ಸ್ಮಾರಕದ ಒಂದು ಬೇರೆ ಆಯ್ತಾ ಸದಸ್ಯೆ ಬೇರೆ ಈ ಕಾರ್ಯಕ್ರಮಕ್ಕೂ ನಿಖಿಲಿಗೆ ಹೆಚ್ಚಿನ ಪೂರ ಸಹಕಾರ ಬೋರ್ಡು ಪಂಪನ ಪ್ರತಿ ಒಂದು ವರ್ಷಲ ಒಂದು ಕಾರ್ಯಕ್ರಮ ಆರು ಉಪಸ್ಥಿತರು ಅಂಚೆನೆ ಎಲ್ಲ ಸಂಪೂರ್ಣ ಸಹಕಾರ ಎಂಕಲ ಕುಟುಂಬದ ಹೊತ್ತಿರುತ್ತೆ ನಿಖಿಲಿಗೆ ಉಂಡು ಪಂಪನ ವ್ಯಾಪಾರ ಬೇಡಿಸಾಯ ಕೊಪ್ಪನ ಅಂಚಿನಾರು ಶ್ರೀಯುತ ಶ್ರೀನಿವಾಸರಾವ್ ಬೇರೆಗಳ ನಮ್ಮ ವಿದ್ಯಾಗಣೇಶೋತ್ಸವದ ಪರವಾದ ರಪ್ಪುರವಾದ ಸ್ವಾಗತ ಉಂಟು. ರಾಘವಗಟ್ಟಿ ಮೇಲೆ ನನಗೆ ಸ್ಮರಣಿಕೆ ಬುಕ್ಕ ಶಾಲ್ ಪಾಡ್ದು ಸ್ವಾಗತ ಮಾಡ್ಕೊಡೋದಕ್ಕೆ ಏನಂದಿಲ್ಲ. ಅಂಚನೆ ವೇದಿಕೆ ಕುಡರಿ ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘದ ಸದಸ್ಯೆ ಶ್ರೀಯುತ ಸುಕುಮಾರ ಭಟ್ನ ಮಗೆ ಶ್ರೀಯುತ ಗಣೇಶ್ ರಾವ್ ಇವೆಲ್ಲ ಈ ಸಾಲದ ವಿಷಯಗಳು ಈ ಸಾಲಿಗೆ ಸಂಬಂಧಪಟ್ಟ ವಿದ್ಯಾ ಗಣೇಶೋತ್ಸವ ಸಮಿತಿಯ ಪರವಾದ ಅಂಚೆನೆ ಗಜಾನನ ಮಿತ್ರ ಮಂಡಳಿಗೆ ಪ್ರತಿಯೊಂದು ಕಾರ್ಯಗಳ ವಿಠಲ್ಜಿ ಅಂಚೆನೆ ರಾಘವಗಟ್ಟಿ ಪ್ರತಿಯೊಂದು ನಿಖಿಲಿಗೆ ಇಂಕಲ ಹೇಳ್ತೀವಿ ಹೆಚ್ಚಿನ ಅವಾರ್ಡ್ ಪಂಪನ ವಿಷಯಗಳು ವ್ಯಾಪಾರ ಮುತ್ತುವರ್ಜಿ ದತ್ತನಾರು ಶ್ರೀಯುತ ಗಣೇಶ್ ರಾವ್ ಬೇರೆಗಳ ನಮ್ಮ ಶ್ರೀ ವಿದ್ಯಾ ಗಣೇಶೋತ್ಸವದ ಪರವಾದ ರಪ್ಪುರವಾದ ಸ್ವಾಗತ ಮಾಡ್ತೇವೆ. ನನಗೆ ಶ್ರೀ ಗಜಾನ ಮಿತ್ರ ಮಂಡಳಿ ಘಟಕದ ಕಾರ್ಯದರ್ಶಿ ಆಯ್ನ ಶಿವಪ್ರಸಾದ್ ಬೇರೆ ಶಾಲು ಪಾಡ್ದು ಸ್ವಾಗತ ಮಾಡೋದಕ್ಕೆ ಏನದಿಲ್ಲ. ಅಂಚನೆ ವೇದಿಕೆ ವಿದ್ಯಾಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಯನ ಶ್ರೀಯುತ ರಾಘವಗಟ್ಟಿ ಈ ವಾರ್ಡ್ದ ಕೌನ್ಸಿಲರ್ ಅಂದು ಅಂಚನೆ ಅರೆಲ್ಲ ನಮ್ಮ ಪೂರೈನ ರಪ್ಪುರವಾದ ಸ್ವಾಗತ ಮಾಡ್ತೇವೆ. ಅಂಚನೆ ಗಜಾನನ ಮಿತ್ರ ಮಂಡಳಿದ ಅಧ್ಯಕ್ಷರಾಯನ ಶ್ರೀಯುತ ಹರೀಶ್ ಗಟ್ಟಿ ಬೇರೆಲ್ಲ ನಮ್ಮ ಪೂರೈನ ಪರವಾದ ರಪ್ಪುರವಾದ ಸ್ವಾಗತ ಉಂಟು. ಅಂಚನೆ ವಿದ್ಯಾಗಣೇಶೋತ್ಸವ ಮಹಿಳಾ ಸೇವಾ ಟ್ರಸ್ಟ್ದ ಅಧ್ಯಕ್ಷೆ ಶ್ರೀಮತಿ ಪ್ರಫುಲ್ಲ ಸದಸ್ಯ ಗಟ್ಟಿ ಬೇರೆಲ್ಲ ನಮ್ಮ ಪೂರೈನ ಪರವಾದ ರಪ್ಪುರವಾದ ಸ್ವಾಗತ ಮತ್ತೊಂದು ಈ ಕಾರ್ಯಕ್ರಮಕ್ಕೂ ಕೈದಿನಂಚಿನ ಪೂರ ಭಕ್ತಾಭಿಮಾನಿಗಳಿಗೆ ಅಂಚನೆ ಮಾಧ್ಯಮ ಪ್ರಮುಖರಿಗೆ ಅಂಚನೆ ಬತ್ತಿಂಚಿ ಪೂರ ಭಗವದ್ಭಕ್ತರಿಂದ ಸ್ವಾಗತ ಮತ್ತೊಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡಿದ್ದೇವೆ. 52ನೇ ವರ್ಷ ನೋಡಿದರೆ 50 ವರ್ಷದಕ್ಕಿಂತ ಜಾಸ್ತಿಯಾಗಿ ನೀವು ಮಾಡ್ತಾ ಇದ್ದೀವಿ. ಬಹಳ ಸಂತೋಷದ ವಿಷಯ. ಇವರು ನಮ್ಮನ್ನು ದಪ್ಪರಿಗಿಸಿದಾಗ ನನ್ನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳ್ತಾ ಇದ್ರಿ. ಆದರೆ ಈ ಮಂಟಪ ಎಲ್ಲ ನೋಡಿದರೆ ಎಲ್ಲ ಇದು ಗಜಾನನ ಮಿತ್ರ ಮಂಡಳಿ ಸೇರಬೇಕಾದ ರಾಘವಗಟ್ಟಿ ಎಲ್ಲರೂ ಗಜಾನನ ಮಿತ್ರ ಮಂಡಳಿಯಿಂದ ಎಲ್ಲ ಸದಸ್ಯರು ಮಾಡಿದ್ದೀರಾ. ಇದು ಪ್ರಥಮವಾಗಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದಕ್ಕೆ ನಮ್ಮ ಎಲ್ಲರ ಸಹಕಾರ ಇನ್ನು ಮುಂದೆಗೆ ಇರಲಿ ಅಂತ ಆ ದೇವರನ್ನು ಪ್ರಾರ್ಥಿಸಿಕೊಂಡು ನನ್ನ ಚಿಕ್ಕತನದ ಎರಡೇ ಮಾತುಗಳನ್ನು ನಾನು ಮಾತಾಡೋಂಥ ಧಾರ್ಮಿಕವಾದ ಜಾಸ್ತಿ ಆದ ಗೊತ್ತಿಜ್ಜಿ ಧಾರ್ಮಿಕವಾದ ಮಾತಾಡ ನಾ ಹಿರಿಯಗಳಲ್ಲಿ ಇದರ ಬಗ್ಗೆ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಖಂಡಿತವಾದ ಪಂಪೇರು ಯಾನ ಈ ಗಣೇಶ ದೇವರ ಪ್ರಾರ್ಥನೆ ಮಲ್ಕೊಂಡು ಇಟ್ಕೊಂಡ ಮೂರು ಸೇರಿದಂಚಿನ ಭಕ್ತಾದಿನ ಕೇಗಾವಡು ಮೂರು ನಮ್ಮ ಪರಿಸರದ ಕೇಗಾವಡು ಅಕಲ ಮನಸ್ಸು ಪುರಂಚಿನ ಎಟ್ಟೆ ಕೆಲಸ ಆಯ್ನಾಂತ ಬೇಗ ಈ ಗಣೇಶ ದೇವರು ಈಡೇರಿಸಾಡು ಪ್ರತಿಯೊರಿಯೆಲ್ಲ ಜನಗಳೆಲ್ಲ ಸಮಾಜ ಎಲ್ಲ ಪರಿವರ್ತನೆ ಆವಾಡು ಬಂದು ಯಾನು ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಿಂಗೆ ಅವಕಾಶ ಮಾಡ್ಕೊಡ್ತೀನಿ ಅಂಚಿನ ವಿದ್ಯಾ ಗಣೇಶೋತ್ಸವ ಸಮಿತಿ ಅಂಚನೆ ಆಯ್ತಾ ಸದಸ್ಯರಿಗೆಲ್ಲ ಧನ್ಯವಾದ ಅನ್ಕೊಂಡು ಎರಡು ಪಾತ್ರ ಮುಗಿತಂದು ಮಸ್ತ್ ಖುಷಿ ಅವನುಂಡು ಈ ಒಂದು ವಿದ್ಯಾ ಗಣಪತಿದ ಈ ಪರಿಸರ ಈ ಪುರ್ತಕು ನಂಗೆ
ಬಾಲಗಂಗಾಧರ ತಿಲಕರ ನೆನಪಾವೊಂದುಂಡು ದಯಪಂಡ ಈ ಒಂಜಿ ನಮ್ಮ ಹಿಂದುತ್ವ ಪಂಡ ಈ ಗಣಪತಿದ ಒಂಜಿ ಆಚರಿಸಿನಕ್ಕೆ ಆದೊಂಜಿ ಮುಖ್ಯ ಕಾರಣಾದಿತ್ಯರು ಆ ಟೈಮ್ಡು ಅಂಚದ ಪುನಗ ಆ ಒಂಜಿ ಪುದರ್ನೆ ಹಿಂಗೆ ರಾಘವ ಕಟ್ಟಿನ ಈ ಒಂಜಿ ಮಲ್ತಿನಂಚಿನ ಕೆಲಸ ಹಿಂಗೆ ಆ ಪುರ್ತಗ ಈ ಪುರ್ತಗ ಅವು ನೆನಪಾವೊಂದುಂಡು ಅಂಚೆನೆ ಈ 52 ವರ್ಷದ ಈ ಒಂಜಿ ಸತತ ಪ್ರಯತ್ನಡು ಈ ಒಂಜಿ ವಿದ್ಯಾ ಗಣಪತಿ ಕ್ಷೇತ್ರದಲ್ಲಿ ಮಲ್ಲ ಶಕ್ತಿ ಆ ಶಕ್ತಿ ನನ್ನವಾದ ಈ ಪರಿಸರಗೆ ಪೂರ ಕೋಟೆಕಾರದ ಪ್ರತಿ ಒಂಜಿ ಜನಕ್ಲಿಗ್ಲ ದೇವರ ಎಡ್ಡ ಮಲ್ಪಡ ಬಂದು ಆ ವಿನಾಶಕನು ಈ ಪುರ್ತಗ ಎನ್ನೊಂಜಿ ರೆಡ್ಡು ಪಾತ್ರ ಅವಕಾಶ ಕೊಡ್ನ ಪೂರಿರೆಗ್ಲ ನಾನು ಸೊಲ್ ಮೇಲೆ ಸಣ್ಣ ಒಂದು ಎನ್ನ ಪಾತ್ರ ಅಂತೇವೆ. ಜೈ ಹಿಂದ್. ಹಿಂದೂ ಧಾರ್ಮಿಕ ಜಾಗೃತಿದ ಈ ಕಾರ್ಯಕ್ರಮದ ಅಪ್ಪ ಭಾರತ ಮಾತೆಗ ರದ್ದು ಕೈಲ ತೆತ್ತದು ಘೋಷಣೆ ಮಾಡೋಡು ಆಯ್ತ ಒಟ್ಟಿಗ ಇಡೀ ಭಾರತದ ಹಿಂದುತ್ವದ ಕಿಚ್ಚಿನ ರಾಷ್ಟ್ರೀಯತದ ಒಡನಾಡಿಯಾದ ಪ್ರವಾಹದ ರೂಪದಂತಿನ ಸ್ವಾತಂತ್ರ್ಯ ಹೋರಾಟಗಾರರು ವೀರ ಸಾವರ್ಕರ್ಗಳ ಜಯಘೋಷಣೆ ಮಾಡೋದು ಇವರೆಲ್ಲ ರಟ್ಟು ಕೈಗೆ ಬರ್ಬೋದು. ಬಲ್ ಭಾರತ್ ಮಾತಾಕಿ ಈ ರಟ್ಟು ಕೈತ ಘೋಷಣೆ ಅದು ಯಾರು ನಮಗ ಬಾಯಿಂದ ಕೆಳಗ ನಮ್ಮ ಗರ್ಜರಿ ಇಂಚೊಪ್ಪಡು ಕೆಳಗ ನಮ್ಮ ಸಿಂಹದ ವಂಶದಕ್ಕೂ ಕೇಸರಿನ ವಂಶದಕ್ಕೂ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಜೀವನ ಪ್ರಧಾನಮಂತ್ರಿಗೆ ಸಮರ್ಪಣೆ ಮಂತ್ರಿನ ಸಮಾಜ ಈ ಸಮಾಜದ ಘೋಷಣೆ ಚೊಪ್ಪುಡಿಕೆಗ ಎದುರಿತ್ತಿನ ಜಿಯಾದಿನಗಳ ಒರ ಟಿಕರಡಿ ನಡುಕರಡು ಕೂಡಿನ ಜಾಗ ಅದಿರೋಡು ಅಂಚ ಘೋಷಣೆ ಮಾಡೋದು. ಬಲ ಭಾರತ್ ಮಾತಾಕಿ ಬಲ ಭಾರತ್ ಮಾತಾಕಿ ಬಲ ಭಾರತ್ माता की स्वातंत्र वीर सावरकर की घोषणे ನೇರದ್ದು ಹಿಮ್ಮಡಿ ಆದವರು ಇದು ಮಾತ್ರ ಅಪ್ಪ ಭಾರತ ಮಾತೆ ಘೋಷಣೆ ಮಾಡಿದರ ನೇರದ್ದು ದುಪ್ಪಟ್ಟಾದ ವೀರ ಸಾವರ್ಕರ್ಗೆ ಘೋಷಣೆ ಮಾಡೋದು. बोलो वीर सावरकर की ನಟ್ಟಿಗೆ ನೆನಪು ತಾಯಿಗೆ ನಾಚಿಗೆ ಹಿಂದೂ ಸಮಾಜಗೋಸ್ಕರ ಸಮರ್ಪಣೆ ಮಾಡ್ತಿದ್ದಾರೆ ಈ ರಾಷ್ಟ್ರಗೋಸ್ಕರ ಜೀವನ ಕೊಡ್ತಾರೆ ಅಕ್ಕನ ಘೋಷಣೆ ಹೆಚ್ಚೆ ಮಾಡೋಣ ರಟ್ಟಿ ಕೈ ತೆತ್ತದ ಸಾವರ್ಕರ್ಗೆ ಘೋಷಣೆ ಮಾಡಲೆ बोलो वीर सावरकर की के ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘ ಕೋಟೆಗಾರು ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿ ಈ ವೇದಿಕೆ ಉಪರಾಜಿನ ಇವರ ಅತಿಥಿ ಗಣ್ಯರಿಗಳ ಗೌರವದ ನಮಸ್ಕಾರ ಕೋರುವುದು. ಕಳೆದ 5 ವರ್ಷದ ಒಂದು ಸಂಸ್ಥೆ ಕಟ್ಟಿದ್ದು ಅದನ್ನು ದುಂಡು ತಲುಪಿನ ಸಾಹಸ ಉಂಟೆ ಅವ್ರ ಜೀವನದ ಅನುಭವವಂತರಿಗೆ ಮಾತ್ರ ಗೊತ್ತಿರೋದು. ಖಾಲಿ 1 ದಿನದ 2 ದಿನದ ಗೌಜಿಯತ್ತು ಆ 5 ವರ್ಷದ ಜೀವನದ ಈ ವಿದ್ಯಾ ಗಣೇಶೋತ್ಸವ ಪಂಪಿನ ಆ ನೀತಿ ಇಡಮುಟ್ಟ ಈ ಶಾಲೆ ಕಲ್ತಿನ ಜೋಕ್ಲಿಗೆ ಮಾತ್ರ ಸಮಾಜಡಿತ್ತಿನ ಪೂರ ಬಂಧುಗಳ ಸಂಸ್ಕಾರ ಸನ್ನಡತದ ತತ್ಪರಿಣಾಮಕವಾದ ಈ ವಿದ್ಯಾ ಗಣೇಶೋತ್ಸವ ಮಂತ್ರ ಮುಖೇನ ಈ ಸಮಾಜದ ಜಾಗೃತಿ ಮಂತ್ರ ಕಾರ್ಯ ಮಂತ್ರಕ್ಕೋಸ್ಕರ ಈಗ ವಿಶ್ವ ಹಿಂದೂ ಪರಿಷತ್ ಬದಲಾಗದ ಉಳ್ಳಾರ ಪ್ರಖಂಡದ ಪರವಾದ ಧನ್ಯವಾದ ಅಭಿನಂದನೆಯನ್ನ ಕೊಡ್ರೆ ಮಸ್ತು ಖುಷಿ ಆಗ್ತದೆ. ಈಗ ಒಂದು 5 ನಿಮಿಷ ದಾಸೀಲ ಆಗಿದ್ರೆ ಬಾಯಿಗೊಂಡು ಕೇಳಿದ ಕೇವಲ ಪೂಜೆ ಪುರಸ್ಕಾರ ಕೋಲ ಗೈಜಿ ಅವು ಮಾತ್ರ ಅಂತ ಕಳೆದ ಸಾವಿರ ವರ್ಷ ಮಿಂಚಿ ಈ ಭಾರತದ ಮಣ್ಣಿನ ಆತಿನ ಚರಿತ್ರೆನ ಇತಿಹಾಸನ ರಕ್ತದ ಓಕುಳಿನ ಹಿಂದೂ ಸಮಾಜ ನಮ್ಮ ಒಂತೊಂದರಲ್ಲಿ ಅರ್ಥ ಮಂಪುರಂಚಿನ ವಿಚಾರನ ಮಂತೋಡು. ನಮ್ಮ ಖಾಲಿ 100 ವರ್ಷ 200 ವರ್ಷ ಬ್ರಿಟಿಷರ್ನ ಆಕ್ರಮಣ ಡಚ್ಚರ್ನ ಆಕ್ರಮಣ ಮಾತ್ರ ಈ ಮಣ್ಣಿಗೆ ಆತಿನತ್ತ ತನಿಯದ ಬೇಜಾರಾಗ್ಬಿಡು. ಕಳೆದ 1000 ವರ್ಷ ತಿಂಜಿ ಈ ಭಾರತದ ಮಣ್ಣು
ದುರಾಡಳಿತಕ್ಕೆ ಒಳಗಾದಿತ್ತಲ್ಲ. ಐಟು 700 ವರ್ಷದ ಜಾಸ್ತಿ ವರ್ಷ ಮುಸಲ್ಮಾನರು ಈ ಮಣ್ಣಿನ ಹಿಡಿದು ದಾಳಿ ನಂತದ ಹಿಂದೂ ಸಮಾಜದ ಎಷ್ಟು ಸಾಧ್ಯರ ಆ ತುಂಡು ನಂತರ ಪ್ರಯತ್ನ ಬರ್ತಾರ. ಒಂದು 200 ವರ್ಷದ ಅಧಿಕ ವರ್ಷ ಕ್ರಿಶ್ಚಿಯನ್ ದಾಳಿಗೆ ಈ ಮಣ್ಣು ಕಾಂಡ ಅಂಡ ನಮ್ಮ ಯೋಚನೆ ನಂತರ ಮುಂಚೆ ಕೇಳಿಗ ಈ ದೇಶದ ಇತ್ತಿನ ಏತೋ ರಾಷ್ಟ್ರಗಳು 15 ವರ್ಷ 20 ವರ್ಷದ ದಾಳಿಗೆ ಅಕಲ ಈ ಮಣ್ಣರಿ ಇತ್ತಿನಂಚಿನ ಇತಿಹಾಸದ ಕುರುಳ ದಿಕ್ಕಂದಿರಕ್ಕ ನಾಶ ಅದು ಹೋಗ್ತಾರದು. ಅಲ್ಲ ನಮ್ಮ ಹಿರಿಯಕ್ಕನ ತಾಕತ್ತು ಏತಿತ್ತು ಕೆಂಡ, ನಮ್ಮ ಸಮಾಜದ ಶಕ್ತಿ ಈ ಮಣ್ಣದ ಶಕ್ತಿ ಏತಿತ್ತು ಕೆಂಡ 5 ವರ್ಷ 7 ವರ್ಷ 25 ವರ್ಷ 20 ವರ್ಷ ಬರೋಬ್ಬರಿ 1000 ವರ್ಷದ ದಾಳಿ ಅಂಡಲ್ಲ ಇತ್ತಲ ಭಾರತದ ಹಿಂದೂ ಸಮಾಜ ಗಟ್ಟಿಯಾದ ಶಕ್ತಿಯಾದ ಸದೃಢ ಹೊಂದಿರುವುದು ಕೇಳಗ ಏಕ ಶಕ್ತಿ ಸಾಮರ್ಥ್ಯ ನಮ್ಮ ಯೋಚನೆ ಮಾಡ್ಬೋದು. ಖಾಲಿ ಮನುಷ್ಯನ ತಾಕತ್ತದ್ದ ಈ ಮಣ್ಣು ನಮಗೂ ಗೊತ್ತಿಚ್ಚಂದ್ರೆ ನಮ್ಮ ಪಿರವರು ರಕ್ಷಣೆ ಮಾಡ್ಕೊಂಡು ಆಧ್ಯಾತ್ಮಿಕ ಶಕ್ತಿ ಈ ಮಣ್ಣು ಉಂಟು. ಮನುಷ್ಯ ಕೂಡ ಬಂಕರ ಭಾರತದ ಹಿಂದೂ ಧರ್ಮ ಬಂದಿನ ಒಂದು ಮತ ಉಂಡು ಬಂಕರು ಬೇಕೆನಗ ಮತ ಬಂದ ಮಾತ್ರ ಈಗ ಜಾತ್ಯಾತೀತ ಸಿದ್ಧಾಂತದ ಒಂದು ಗೌರವ ಕೊಡ್ತೀನಿ ಅಂದ ಹಿಂದೂ ಸಮಾಜ ಅವನ ಅರ್ಥ ಮಾಡ್ಕೊಡು. ಹಿಂದೂ ಬಂದಿನ ಕಾಯಿ ಮತ ಅವನ ರಿಲಿಜಿಯನ್ ಮಾತ್ರ ಅರ್ಥ. ಹಿಂದೂ ಬಂದಿನಾಗ ಸುಪ್ರೀಂ ಕೋರ್ಟ್ ಒಂದು ಉಲ್ಲೇಖನ ಕೊಡ್ಕೊಡು. ಭಾರತದ ಮನ್ನಡ ಹಿಂದೂ ಚಿಂತನೆ ತಂಡ ಈ ರಾಷ್ಟ್ರೀಯ ಈ ಧರ್ಮದ ಏಕಸ್ವರೂಪದ ಗೌರವ ಏರು ಕೊಡ್ತಾರ ಅದು ಪೂರ್ಣ ಹಿಂದೂ ಅರ್ಥ ನಮ್ಮ ಪೂರ ಸನಾತನ ಇವರು ಬಂತಾರ. ಆ ಕಾಲದ ಈ ಕಾಲ ಮಟ್ಟ ವಿಶ್ವದ ಪಸರಿಸಿದ ವೈದಿಕ ವಿಧಿವಿಧಾನದ ಮುಖೇನ ಅವೈಜ್ಞಾನಿಕ ವಿಧಿವಿಧಾನದ ಮುಖೇನ ಅವೇತೋ ಎಲ್ಲ ಮತಗಳು ಶಂಕರೇಶ ಸ್ಥಾಪನಾ ಮಂತ್ರಿನ ಅದ್ವೈತ ದ್ವೈತ ವಿಶಿಷ್ಟವಾದ್ವೈತ ಸಿದ್ದು ಗುರು ನಾನಕ ಪರಂಪರೆ ದಾಸ ಸಾಹಿತ್ಯ ಪರಂಪರೆ ಈ ಪೂರ್ಣ ಮತಗಳು ಇದ್ದರೆ ಬೇರೆದೊಟ್ಟಿಗೆ ಹೆಮ್ಮರವಾಗಿ ಬೆಳೀತಿನ ಒಂದು ಕಡೆ ಹಿಂದೂ ಧರ್ಮ. ಇದು ಕೇವಲ ಒಂದು ವ್ಯಕ್ತಿ ಇದ್ದು ಪ್ರಾರಂಭ ಹೆಚ್ಚಿನ ಅವತ್ತು ಬದಲಾದ ಕಾಲಘಟ್ಟದ ನಮ್ಮ ಕೆಲವು ಬದಲಾವಣೆಯನ್ನು ಮಂದ್ಕೊಂಡಿದ್ದಾರೆ ಅಂತ ಜಗತ್ತಿನ ಬೇರೆ ರಾಷ್ಟ್ರ ಹೆಂಚೊಪ್ಪುನಗ ಹುಟ್ಟಿನಂಚಿನ ಮಣ್ಣಿನ ಅಪ್ಪ ಎಂದು ಎಲ್ಲ ಗೌರವ ಕೊಡ್ತಿದ್ದಾರೆ. ಪಿತೃಭೂಮಿಯಿಂದ ಲೆಪ್ಪರು ಖಾಲಿ ಮಣ್ಣಿಂದ ಲೆಪ್ಪರು ಖಾಲಿ ಲ್ಯಾಂಡ್ ಎಂದು ಬಂಪರು ಬದಲಾಗಿ ಹಿಂದೂ ಸನಾತನ ಪರಂಪರೆ ಮಾತ್ರ ಹುಟ್ಟಿನಂಚಿನ ಮಣ್ಣಿನ ಮಾತೃ ಸ್ವರೂಪ ಕೊಟ್ಟು ಆಗಲ ವಂದನೆ ಅಭಿನಂದನೆ ಕೊರ್ನಂಚಿನ ಧರ್ಮ ಸನಾತನ ನಮ್ಮ ಧರ್ಮ ಮಾತೃದೇವ ಅಪ್ಪಗೆ ಮಿಟ್ಟು ಏರ್ನೇಜಿ ಈ ಮಣ್ಣಿನ ದಾದಪುರತಿ ಕೂಡ ಅವನು ಪೂರ ಅಪ್ಪಗೆ ಕೊಡ್ತು. ಆ ಪುಗಾರ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪುನಂಚಿನ ಕಾರ್ಯವನ್ನು ನಮ್ಮ ಹಿರಿಯರು ಮಂತ್ಕೊಂಡು ಬೈದರು. ಈ ಮುಖೇನ ಹಿಂದೂ ಸಮಾಜ ಕೆಲವು ಆಂತರಿಕ ಸಮಸ್ಯೆಗೆ ಬಹಿರಂಗದ ಸಮಸ್ಯೆಗೆ ಉತ್ತರ ಕೊಡೋಣ ಕಾರ್ಯವನ್ನು ನಮ್ಮ ಪೂರ ಒಟ್ಟು ಸೇರಿದ ಮಂತ್ಗ ಧಾರ್ಮಿಕ ಕಾರ್ಯಕ್ರಮದ ಒಟ್ಟೊಟ್ಟಿಗೂ ಸಾಮಾಜಿಕವಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪುನಂಚಿನ ಕಾರ್ಯವನ್ನು ನಮ್ಮ ಮಲ್ಪುಗ ಈ ಕಾರ್ಯಕ್ರಮದ ಪೂರ್ತಿ ಶ್ರೇಯಸ್ಸು ಏರಿಗೆ ಹೋಗುವುದು ಜನಗ ಈ ವಿದ್ಯಾ ಗಣೇಶೋತ್ಸವ ಸಮಿತಿಗೆ ಯಾನು ಆ ಸಮಿತಿಯ ಪೂರ ಸಂಖ್ಯೆಯ ಒಂದು ವಿನಂತಿ ನಾವು ದುಂಬಿಗಳಲ್ಲ ನಮ್ಮ ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೂ ಸಾಮಾಜಿಕವಾದ ಚಿಂತನೆಯನ್ನು ದೀಪನಂಚಿನ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರಪನಂಚಿನ ಕಾರ್ಯಕ್ರಮವನ್ನು ಒಟ್ಟಿಗೆ ಜೋಡಣೆ ಮಂತುಗ ಈ ಕಾರ್ಯಕ್ರಮ ಮಂತ್ರಿಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾದ ಪೂರ್ಣ ಧನ್ಯವಾದಗಳು ಕೊರಂದು ಇನ್ನು ಪ್ರಾರ್ಥನೆ ವಿರಾಮನ ಕೊಡ್ತಾ ಜೈ ಶ್ರೀರಾಮ್. ರಡ್ಡೆ ಜೋಕ್ಲೆಗಳ ವಿದ್ಯೆಗೆ ಅಧಿಪತಿಯಾಯಿನ ವಿದ್ಯಾಗಣಪತಿನ ಆಶೀರ್ವಾದ ಕಲಾಮಾತೆ ಶಾರದನ ಅನುಗ್ರಹ ಪಡೆದಂತನ ಎಡ್ಡ ಆಶಯದ ಒಟ್ಟಗು ಅತಿಥಿ ಗಣ್ಯರ್ನ ಉಪಸ್ಥಿತಡೆ ಶ್ರೀ ವಿದ್ಯಾಗಣೇಶೋತ್ಸವದ 52ನೇ ಸಾಂಸ್ಕೃತಿಕ ಧಾರ್ಮಿಕ
ಈ ಒಂದು ವೇದಿಕೆಗೆ ಮಾನಾಟಿಗೆದ ಮತ್ತು ವೇದಿಕೆ ಬಳಿ ಸಮಯದ ಅವಕಾಶ ಭಾರಿ ಕಮ್ಮಿ ಉಂಟು. ಸೆಕೆಂಡ್ ತ್ರಿಷಿಕಾ, ಬಾಲ್ ಪಾಸಿಂಗ್ ಫಸ್ಟ್ ಮಂಜುತ್. ಅರ್ಜುನ್ ಭಟ್ರು ಬಹುಮಾನ ವಿತರಣೆ ಮಂದ್ಕೊಟ್ಟು ಬಂದಕ್ಕೆ ಏನೋದಿಲ್ಲ. ಸೆಕೆಂಡ್ ಯಶ್ವಿತ್. ಫ್ರಾಕ್ ಜಂಪ್ 1 to 4 ಫಸ್ಟ್ ಜನನ ಜ್ಞಾನ. ಫ್ರಾಕ್ ಜಂಪ್ 5 to 6 ಫಸ್ಟ್ ರಿತಿಶಾ. ಸೆಕೆಂಡ್ ಮಾನ್ವಿ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರನ್ನಿಂಗ್ ರೇಸ್ ಬಾಯ್ಸ್ 100 ಮೀಟರ್ ಫಸ್ಟ್ ದಿಗಂತ್. ಸೆಕೆಂಡ್ ಪ್ರಣವ್. ರನ್ನಿಂಗ್ ರೇಸ್ ಗರ್ಲ್ಸ್ ಫಸ್ಟ್ ಜ್ಞಾನ. ಎಂಬುದ ಬಹುಮಾನನೇ ದೀಪಕ್ ಬಿಲಾರ್ ಬೇರೆ ನಡಪಾದಿಗಳು ಬಂದಕ್ಕೆ ಚಪ್ಪಾಳೆ ಮುಖಾಂತರ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ. ಬಾಂಬ್ ಇನ್ ದ ಸಿಟಿ ಚಿಲ್ಡ್ರನ್ಸ್ ಫಸ್ಟ್ ಸನ್ನಿಧಿ. ಸೆಕೆಂಡ್ ಯಶಿಕಾ. ಬಾಂಬ್ ಇನ್ ದ ಸಿಟಿ ವುಮೆನ್ಸ್ ಫಸ್ಟ್ ತೃಪ್ತಿ ಗಟ್ಟಿ. Second, Lasya, yes. Bomb in the city, men's first Kishan. Second, Sadashiv Gatti. Limbo Spoon, men's first Harsharaj. Second, Nagesh Gatti. Limbo Spoon girls. ಎಂಬುದ ಬಹುಮಾನನೇ ನಿಶ್ಮಿತಾ ಗಟ್ಟಿ. ಎಂಬುದ ಬಹುಮಾನನೇ ಗಣೇಶ್ ರಾವ್ ಬೇರೆ ನಡಪಾದಿಗಳು ಬಂದಕ್ಕೆ ಏನೋದಿಲ್ಲ. ಸೆಕೆಂಡ್ ಶ್ರಾವ್ಯ ಗಟ್ಟಿ. ಮೈದಾನದಿಂದ ಕಾಯಿನ್ ತೆಗೆಯುವುದು ಫಸ್ಟ್ ಬಬಿತಾ ಕಾರ್ತಿಕ್ ಗಟ್ಟಿ. ಸೆಕೆಂಡ್ ಶ್ರಾವ್ಯ. ಮೈದಾನದಿಂದ ಕಾಯಿನ್ ತೆಗೆಯುವುದು ಬಾಯ್ಸ್ ಫಸ್ಟ್ ಸುಧೀರ್ ಗಟ್ಟಿ.
Second, Manish Gatti. Musical chair, girls. First, Shravya, Lasya. Second, Shravya. ಮೂರುಗಾಲಿನ ಓಟ. ಫಸ್ಟ್, ಚೇತನ್ and ಧ್ಯಾನ್. ದಿವ್ಯದ ಬಹುಮಾನ ವಿತರಣೆ Coconut throwing, women's. First, Asha. Second, Yashasmita. Coconut throwing, men's. First, Deepak. Second, Gautam. Tug of war, women's. First, Vidya Ganapati. ದಿಗ್ಗಜ ಬಹುಮಾನ ಶ್ರೀನಿವಾಸರಾವ್ ಮೇಲೆ ನಡಪಾದಿಗಳು ಬಂದಕ್ಕೆ ಏನದಿಲ್ಲ. Second, Shri Gajanana. Tug of war, men's. First, Harsharaj. Second, Nitish Kumar and team. Second, Nitish Kumar and team. ಮಡಿಕೆ ಹೊಡೆಯುವುದು ವಿಮೆನ್ಸ್. ನಿಶಾ ಗಟ್ಟಿ. ಮಡಿಕೆ ಹೊಡೆಯುವುದು ಮೆನ್ಸ್. ದೀಕ್ಷಿತ್. balloon blasting, children's. First, Pranav. Second, Manvi. Boys. First, Kishan. Second, Sadashiva Gatti. ಇನ್ನು ಇಂದು ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ಮಾಡಿದ ಎಲ್ಲ ಕಲಾವಿದರಿಗೆ ಬಹುಮಾನ ವಿತರಣೆ ಮಾಡ್ತಾ ಇದ್ದೇವೆ. ಸಣ್ಣ ದೀಪಾ ಆ್ಯಂಡ್ ಟೀಮ್. ವಿಶ್ಮಿತಾ ಗುರಿಕಾರ ಆ್ಯಂಡ್ ಟೀಮ್. ಗ್ರೀಷ್ಮಾ ಉಲ್ಲಾಲ್. ನಾವು ದೇವದೇವರ ಗುರುಗಳಿಗೆಲ್ಲ ನಮಸ್ಕಾರ ಅಂತಂದು ವಿದ್ಯಾ ಗಣೇಶೋತ್ಸವ ಸಮಿತಿ 52 ವರ್ಷ ಬರೇ ಒಂಜಿ ಪ್ರಚಾರವು ಸೀಮಿತವಾಗಂದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮುಖ್ಯವಾದ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಆಚರಣೆ ನಮ್ಮ ಅರ್ಜುನ್ ಮಾಡೋರು ಬಂಡಿ ಲೆಕ್ಕನೆ ನಮ್ಮ ಸ್ವಾತಂತ್ರ್ಯೋತ್ಸವದ ಒಂದು ಪ್ರಚಂಡ ಶಕ್ತಿಯಾದ ಒಂದು ಇಂಬುಗು ವರ್ಣಂಚಿನ ಗಣೇಶೋತ್ಸವದ ಮೂಲಕ ನಮ್ಮ ಜನಕ್ಲೇನು ಒಂದು ಒಗ್ಗಟ್ಟು ಮನ್ಗುಣ ನಮ್ಮ ಪುನ ಒಂಜಿ ನಮ್ಮ ಧಾರ್ಮಿಕ ಪ್ರಜ್ಞೆ ಇಂಚಿನೊಂದು ಐನೊಂಜಿ ಲಕ್ಕವನ್ನ ಅಂಚಿನ ಅತಂದೆ ನಮ್ಮ ಒಗ್ಗಟ್ಟು ವರಿಪವನ ನಿಟ್ಟಿಡು ನಮ್ಮ ಪೂರ್ಯರ್ಲ ಸೇರೊಂದು ಸಂಘಟನೆಯಾದ ನಮ್ಮ ಒಂಜಿ ಮಲ್ಲ ಶಕ್ತಿಯಾದ ಉದಿಸಿದು
ಅರ್ಪುನ ಪೀಳಿಗೆನು ನಮ್ಮ ಒಂಜಿ ಶಕ್ತಿಯುತವಾದ ಸಂಸ್ಕಾರಯುತವಾದ ಮೌಲ್ಯಭರಿತ ಒಂಜಿ ಸಮಾಜವನ್ನು ರೂಪುಗೊಳ್ಳುವಂಚಿನ ನಿಟ್ಟಿಡು ಈ ಒಂಜಿ ವಿದ್ಯಾ ಗಣೇಶೋತ್ಸವ ಸಮಿತಿ ಮಂತಾರೆ ನಮ್ಮ ವಿದ್ಯಾವರ್ತಕ ಸಮಿತಿ ಸುಮಾರು ವರ್ಷದ ಬೆಳೀತದೆ ಒಂಜಿ 52 ವರ್ಷ ಮುಟ್ಟ ಒಂಜಿ ಬಾಳದ ಈ ಒಂಜಿ ಎಡ್ಡೆ ಕೆಲಸನ ಒಂಜಿ ನಮ್ಮ ನಿರಂತರವಾದ ಮನ್ಪುನನೇ ಮನೆ ಶ್ಲಾಘನೀಯ ಈ ನಿಟ್ಟಿಡು ಯಾನ್ ನೇತ ಅಧ್ಯಕ್ಷರು ಸೇವಾ ಸಮಿತಿದ ಸರ್ವ ಸದಸ್ಯರಿಗೆಲ್ಲ ಯಾನ್ ಒಂಜಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಲು ಬಯಸುವೆ. ಅಂಚನೆ ನಮ್ಮ ಶ್ರೀನಿವಾಸರಾಯರು ಉಳ್ಳೇರು, ಸುಬ್ಬಣ್ಣಯ್ಯ ಫ್ಯಾಮಿಲಿದ ಗಣೇಶ್ ರಾವ್ ಉಳ್ಳೇರು, ನಿಖಲ್ನ ಒಂಜಿ ಸಪೋರ್ಟ್ ಇರೋದಾದ್ರ ಈ ಒಂಜಿ ಗಣೇಶೋತ್ಸವ ಒಂಜಿ ಸಾಂಗವಾದ ನೆರವಂತುಂಡು ನಿಕ್ಲೆಗ್ಲ ಈ ಸಂದರ್ಭ ಎಂಕ್ಲನ್ನು ಎನ್ನೊಡ್ದೇ ಉಳ್ಳೇರು ಮುದ್ದು ತುಂಬ ಬರ್ಪನ ವರ್ಷಗಳ ನಿಕ್ಲು ಇದುವೇ ಒಂಜಿ ಸಹಕಾರ ಕೊಡ್ಪಾರ ಅನ್ಪನ ಒಂಜಿ ಆಶಯ ಊರೆಡೆಲ್ಲ ಉಂಡು. ಅಂಚೆ ನೆಟ್ಟಿಡು ಈ ಒಂಜಿ ಸಂದರ್ಭಗಳು ಖಾಲಿ ಧಾರ್ಮಿಕ ಕಾರ್ಯಕ್ರಮ ಅತ್ತಂದೆ ನಮ್ಮ ಒಂಜಿ ಸೂಕ್ತವಾದ ಪ್ರತಿಭೆಯನ್ನು ಗುರುತಿಸಿದ ನೆಟ್ಟಿಡು ಒಂಜಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಉಪ್ಪಾಡು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಏರ್ ಪರ್ಫಾರ್ಮ್ ಅಂತೇರು ಮಕ್ಕಳೇ ಪೂರೇರೆಗ್ಲ ನಿಖಲು ಒಂಜಿ ವೇದಿಕೆ ಕೊಡ್ತಾರೆ ಅಗಲೇನ ಪುನಃ ಕಲೆಯನ್ನು ಒಂಜಿ ಹೆಚ್ಚ ಮನ್ಪುನ ನಿಟ್ಟಿಡು ಕೂಡಲ ಒಂಜಿ ಉನ್ನತ ಸ್ತರ ಕೋಪನ ನಿಟ್ಟಿಡು ನಿಖಲು ಒಂಜಿ ಅವಕಾಶ ಕೊಡ್ತಾರೆ ದೇಕ್ಲ ನಿಖಲು ಅಭಿನಂದನರು. ಅಂಚನೆ ಬರ್ಪುನ ವರ್ಷ ಒಡ್ಲ ನಮ್ಮೊಂಜಿ ಜಾಪನೀಸ್ ಕಂಪನ್ಪ ನಮ್ಮ ಕೈಸಿ ಏನು ಪಡೋದು ಚೇಂಜ್ ಬೆಟರ್ ಪಡೋದು ಈ ನಿಟ್ಟಿನ ಇರ್ದು ದುಂಬುಗು ಬೆಟರ್ ಆದ ಅವರು ಬಂದ್ಪಡ ಲೆಕ್ಕೋಡು ಅಂಚ ಅಂದೇನೊಂಜಿ ಖಾಲಿ ಒಂಜಿ ಈ ನಮ್ಮ ಬಾರ್ ಉಂಡು ನಮ್ಮ ನೇನು ರೈಸ್ ಬಂದ್ಪಡ ನೆಟ್ಟಿಡು ಕೂಡ ಮೂವರ್ಪುಟ ವರ್ಷೋಡು ಇದು ಒಂಜಿ ಅಭೂತಪೂರ್ವವಾದ ನಾ ಭವಿಷ್ಯತ್ ನಾ ಭೂತ ಬಂದ್ಪುನ ಒಂಜಿ ನಿಟ್ಟಿಡು ಇದು ಒಂಜಿ ಗಣೇಶೋತ್ಸವ ಆಯೋಜನೆ ಪಡೋಡು ಮುಲ್ಪ ನೆಟ್ ಪಾಲ್ಗೊಂಡಿನ ಊರದ ನಾಗರಿಕರು ನಿಖಲು ಊರ ನಿಖಲ ಕುಟುಂಬ ಊರರೆಗಲ ಆಯುಷ ಸಂಪತ್ತು ಐಶ್ವರ್ಯ ಆರೋಗ್ಯ ಪೂರ ನಮ್ಮ ಗಣಪತಿ ದೇವರ ಕೊರಡಂದು ಆಶಿಸೊಂದು ಎಂಕ್ಲೆಗೆ ಅವಕಾಶ ಕೊರದು ಮೂಲಕ ಆಹ್ವಾನವಂತದ್ದು ಗುರುತಿಸಿನಕ್ಕ ವಿದ್ಯಾವರ್ಧಕ ಸಂಘ ಪಕ್ಕ ವಿದ್ಯಾ ಗಣೇಶೋತ್ಸವ ಸಮಿತಿ ಊರರೆಗಲ ಅಭಿನಂದನೆ ಸಲ್ಲಿಸುವಂದು ತತ್ಪೂರ್ವಕ ನಮ್ಮ ಧನ್ಯವಾದಗಳು ಸಲ್ಲಿಸುವಂದು ಎನ್ನ ಪಾತ್ರರಿಗೂ ವಿರಾಮ ಕೊಡ್ತೇನೆ. ಧನ್ಯವಾದ. 52ನೇ ವರ್ಷದ ವಿದ್ಯಾ ಗಣೇಶೋತ್ಸವದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಚಿನಾರು ಶ್ರೀ ಉಮೇಶ್ ಬೆಟ್ಟಿ, ಉಪಲೆಕ್ಕ ನಿಯಂತ್ರಣಾಧಿಕಾರಿ ಮೆಸ್ಕಾಂ ಕಾರ್ಪೊರೇಟರ್ ಕಚೇರಿ ಮಂಗಳೂರು ಮೇರೆಗೆ ಎಂಕನ ಸಂಯುಕ್ತ ಪರವಾದ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಅಂಚನೆ ಮುಖ್ಯ ಅತಿಥಿಯಾದ ಮೇಲೆ ಹರೀಶ್ ರಾವ್ ಮಂಡ್ಯಾರ್ ಕೌನ್ಸಿಲರ್ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮೇರೆಗೆ ಸ್ವಲ್ಪ ಸಂದಾಯ ಬಂದದ್ದಿಲ್ಲ. ಅಂಚನೆ ಎಂಕನ ದೀಪಕ್ ಪಿಲಾರುಲೇರು ಅರೆಗಿಲ ಸ್ವಲ್ಪ ಸಂದಾಯ ಬಂದದ್ದಿಲ್ಲ. ಅರ್ಜುನ್ ಮಾಡೂರು ಸಂಚಾಲಕರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ ಮೆರೆಗ್ಲ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಅಂಚನೆ ಎಂಕನ ಗೌರವಾಧ್ಯಕ್ಷರು ಶ್ರೀನಿವಾಸರಾವ್ ಚೆನ್ನೈ ಮೆರೆಗ್ಲ ಎಂಕನ ಪರವಾದ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಅಂಚನೆ ಗಣೇಶ್ ರಾವ್ ಮೆರೆಗ್ಲ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಅಂಚನೆ ಎಂಕನ ಈ ಸಮಿತಿದ ಬೆನ್ನೆಲುಬು ಈ ವರ್ಷ ಸುವರ್ಣ ಸಂಭ್ರಮವನ್ನು ಆಚರಿಸುವಂಚಿನ ಒಂಜಿ ಸಂಘ ಗಜಾನ ಮಿತ್ರ ಮಂಡಳಿ ಕೋಟೆಕಾರ್ ಶ್ರೀ ಗಜಾನನ ಮಹಿಳಾ ಸೇವಾ ಟ್ರಸ್ಟ್ ನೇತ ಅಧ್ಯಕ್ಷರಾಯನ ಪ್ರಫುಲ್ಲ ಸದಾಶಿವಲ್ಲೇರು ಅರೆಲ್ಲ ಈ ಸಭೆನಿಕ್ಕಿನ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಬೈಕಿನಂಚಿನ ಮಾಧ್ಯಮ ವರ್ಗದ ಸ್ವರ್ಣ ಸಂದಾಯ ಬಂದದ್ದಿಲ್ಲ. ಅಂಚೆ ಈ ನೇಟ ಕಾರ್ಯಕ್ರಮನ ಪೊರ್ಲು ನಡ್ಪಾದಕರು ನಂಚಿನ ಮಾತಾ ಭಕ್ತಾಜ್ಞಾನಿಗೆ ಸ್ವರ್ಣ ಸಂದಾಯ ಬಂದದ್ದು ಎಲ್ಲ ಈ ಕಾರ್ಯಕ್ರಮ ಮುಕ್ತಾಯ ಬಂದಿಲ್ಲ. ಅಂಚನೆ ಇತ್ತೆ ಒಂತೆ ಪೊಟ್ಟುಡು ಮಹಾಪೂಜಾ ಎರಡು 5 ಪಕ್ಕ ಶ್ರೀ ದೇವೇರ್ನ ಶೋಭಾಯಾತ್ರೆ ಸೋಮೇಶ್ವರ ಕಡಲ ಕಿನಾರೆಡೆ ಜಲಸ್ತಂಭನ ಎರಡು ಈ ಮಾತಾ ಕಾರ್ಯಕ್ರಮಕ್ಕೆ ಮಾತೆಲ್ಲೊಟ್ಟಿಗೆ ಸಹಾಯ ಮಾಡ್ಕೊಂಡು ಬಂದು ಏನೊಂದು ಏನ ಕಾರ್ಯಕ್ರಮ ಮುಕ್ತಾಯ ಬಂದಿದೆ. ಜೈ ಕರ್ನಾಟಕ. ಸೇವನ ಮಾತಾ ಸದ್ಭಕ್ತ ಬಾಂಧವರ ವಿನಂತಿ ಇತ್ತೆ ಹೊತ್ತೆ ಪೊರ್ತುಡೆ ವಿಸರ್ಜನಾ ಮಹಾಪೂಜೆ ನಡೆತರುಂಡು. ವಿಸರ್ಜನಾ ಮಹಾಪೂಜೆ ಆಯ್ದಕ್ಕ ಶ್ರೀ ವಿದ್ಯಾ ಗಣಪತಿ ದೇವರ ಶೋಭಾಯಾತ್ರೆ ಸೋಮೇಶ್ವರ ಕಡಲ ಕಿನಾರದಲ್ಲಿ ಹೋದು ಸೋಮೇಶ್ವರ ಸಮುದ್ರ ಕಿನಾರೆಡೆ ಜಲಸ್ತಂಭನ ಎರಡು ಮಾತಾ ಭಕ್ತಾಭಿಮಾನಿಗಳು